ಇಡೀ ದಿನದ ಕಾರ್ಯಕ್ರಮ ಉದ್ದೀಪನದ ಕಾರ್ಯಕ್ರಮ ಮುಗಿನೇ ಭಾರಿ ಸಾಂಸ್ಕೃತಿಕವಾಯಿನ ಅಂಚನೆ ವಿಚಾರಾತ್ಮಕವಾಯಿನ ಕಾರ್ಯಕ್ರಮಗಳು ಈ ವೇದಿಕೆಡು ಮುರಿದು ಬರುന്നുണ്ട്. ನಮ್ಮ ಕನ್ನಡ ಮತ್ತು ಬೊಕ್ಕ ಸಂಸ್ಕೃತಿ ಇಲಾಖೆದ ಶ್ರೀಯುತ ರಾಜೇಶ್ ಜಿ ಬೈದೇರು ಅರ್ನ ಗೌರವ ಉಪಸ್ಥಿತಿನ ಎಂಕಲು ಗೊತ್ತು ಮಲ್ತಂದಿಲ್ಲ. ಆತ್ಮೀಯ ಸ್ವಾಗತ ಶ್ರೀಯುತ ರಾಜೇಶ್ ಜಿ ಮೇರೆಗೆ ಬಂದುಲೆ ಇತ್ತೆ ನಡಪುನಂಚಿನ ಕಾರ್ಯಕ್ರಮ ಚಿಂತನ ಮಂಥನ ಪಡ್ಡ ವಿಚಾರಗೋಷ್ಠಿ. ಭಾರತ ಸ್ವಾತಂತ್ರ್ಯದ ಅಮೃತ ವರ್ಷದ ಪೊರ್ತು ನಮ್ಮ ರಾಣಿ ಹಬ್ಬಕ್ಕ ಪೊರ್ಂಬಿನ ಆ ದಿನಕ್ಕುಲು ಪೊರ್ಂಬಾಟದ ಆ ಒಂಜಿ ಸಂದರ್ಭ ಅವು ಎಂಚ ಇತ್ತಿನ ಪನ್ಪುನೆತ್ತ ವಿಚಾರನು ನಿಕ್ಲೆಗೆ ತೆರಿಪವರೇ ಪಂಡ ಪೊಲಬು ಮಲ್ತು ಕೊರ್ಪುನಂಚತನ ಕಜ್ಜ ಇತ್ತದ ಈ ಚಿಂತನ ಮಂಥನ ವೇದಿಕೆ ನಡಪುಡು ಇನಿತ ಲೇಸಿದ ಗುರ್ಕಾರ್ಮೆ ವಹಿಸುನಾರು ಡಾಕ್ಟರ್ ಕಿಶೋರ್ ಕುಮಾರ್ ಸೇಕೆ ಕುಲ ಸಚಿವರು ಕುಡ್ಲ ವಿಶ್ವವಿದ್ಯಾನಿಲಯ ಬಾರಿ ಬೌದ್ಧಿಕವಾಯಿನ ಪಾಂಡಿತ್ಯಪೂರ್ಣವಾಯಿನ ಅಂಚಿತನ ಲೇಖನ ಉಪನ್ಯಾಸಡು ಪುದರ್ ಪಡೆಯಿನಾರು ಡಾಕ್ಟರ್ ಕಿಶೋರ್ ಕುಮಾರ್ ಸೇಕೆ ಸಂಶೋಧನಾ ನಿಲಟ್ಟು ಬಾರಿ ಜನಕುಲಿಗೆ ಕಲ್ಪನಂಚಿತನ ಜೋಕುಲಿಗೆ ಮಾರ್ಗದರ್ಶನ ಕೊರ್ಪುನಂಚಿತನಾರು ಡಾಕ್ಟರ್ ಕಿಶೋರ್ ಕುಮಾರ್ ಸೇಕೆ ಅರೇನು ವೇದಿಕೆಗೆ ನಮ್ಮ ಮಿತ್ತ ಚಾವಡಿಗೆ ಇಲ್ಲೇ ತಂದು ಬರಡು ಬಂದು ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚನೆ ಉಳ್ಳಾಲ ನಗರಸಭೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಕಲ್ಡ ಭಿನ್ನಾಯ ಮಂತಂದುಲೆ ಅಂಚನೆ ನೆಟೆ ಚಿಂತನನು ನಿಕ್ಲದು ಮೂದಿ ಪುನಂಚಿತನ ನನ್ನುರ್ತಿ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲಾ ದಯಮಲ್ತದ ವೇದಿಕೆಗೆ ಬಡು ಬಂದು ಭಿನ್ನಾಯ ಮಲ್ತಂದುಲ್ಲೆ ಆಕಾಶವಾಣಿಡ ಎತ್ತೊಂದು ಕಾರ್ಯಕ್ರಮ ಕೋರೊಂದು ಎತ್ತೊಂದು ತುಳು ಕನ್ನಡ ಕವನ ನಾಟಕ ಈ ಮಾತರಂಗಡು ಪುದರ್ ಮಲ್ತನಂಚಿತನ ಅಕ್ಷತಾ ರಾಜ್ ಪೆರ್ಲ ಅಂಚನೆ ಮಲ್ಲ ಪ್ರಬುದ್ಧವಾಯಿನ ಭಾರಿ ಸಂಪನ್ಮೂಲ ವ್ಯಕ್ತಿಯಾದ ಮಾತು ಕಡೆಟ್ಟು ಪಾಲ್ಪಡೋದು ಪುನಃ ನಮ್ಮ ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಸಚಿವರಾಯಿನ ಡಾಕ್ಟರ್ ಕಿಶೋರ್ ಕುಮಾರ್ ಸೇಕೆ ಮಕ್ಕಳಿಗೆ ನಮ್ಮ ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಎದ್ಕೊಂಡು ಬಂದು ಎಂ ವಾಸುದೇವರಾವ್ ಆರ್ಡ ಅಭಿನಯ ಮಾಡ್ತಂದುಲ್ಲೆ. ಪೋರ್ಚುಗೀಸರು 1498ರಲ್ಲಿ ವಾಸ್ಕೋಡಗಾಮ ಪೋರ್ಚುಗಲ್ ದೇಶದ ವಾಸ್ಕೋಡಗಾಮ ಭಾರತಕ್ಕೆ ಬರ್ತಾನೆ. ಮೊಟ್ಟ ಮೊದಲಿಗೆ ಬಂದದ್ದು. ಬ್ರಿಟಿಷರು ಬಂದದ್ದು ನಂತರ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಆ ನಂತರ ಬ್ರಿಟಿಷರು ಭಾರತಕ್ಕೆ ಬಂದದ್ದು. ನಾವು ಯಾರನ್ನು ಸ್ವಾತಂತ್ರ್ಯ ಹೋರಾಟಗಾರರಂತ ಹೇಳ್ತಾ ಇದ್ದೇವೆ? ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಆದರೆ ನಮ್ಮ ದೇಶದಲ್ಲಿ ಸುಮಾರು 500 ವರ್ಷಕ್ಕೂ ಮೊದಲೇ 1544ರಿಂದ 1588ರವರೆಗೆ ಇದ್ದಂತಹ ವೀರರಾಣಿ ಹಬ್ಬಕ್ಕ ಈ ನೆಲದ ಉಳಿವಿಗಾಗಿ ನಮ್ಮ ನೆಲದಲ್ಲಿ ಪೋರ್ಚುಗೀಸರು ವ್ಯಾಪಾರವನ್ನು ಆರಂಭ ಮಾಡಲಿಕ್ಕಿದ್ದಾಗ, ಅವರು ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾಗ ಅದನ್ನು ಪ್ರತಿಭಟಿಸಿ ಈ ಪ್ರದೇಶವನ್ನು ಉಳಿಸಿದಂತಹ ಹಬ್ಬಕ್ಕ ವೀರರಾಣಿ ಹಬ್ಬಕ್ಕ 1544ಕ್ಕೆ ಮೊದಲೇ ಇದ್ದಂತಹವರು. ಆದ್ದರಿಂದ ನಮ್ಮ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಹಬ್ಬಕ್ಕ. ಆಕೆ ನಮ್ಮ ಊರಿನವಳು. ಹಬ್ಬಕ್ಕ ಪ್ರಪ್ರಥಮವಾಗಿ ಪರಕೀಯರ ವಿರುದ್ಧ ಹೋರಾಟ ಮಾಡಿದಂತಹ ಮಹಿಳೆ ಉಳ್ಳಾಲದ ರಾಣಿ ಹಬ್ಬಕ್ಕ. ಆದ್ದರಿಂದಾಗಿ ನಾವು ಹಬ್ಬಕ್ಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಬ್ಬಕ್ಕನ ಕುರಿತಾಗಿ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನು ನಾವು ಪಡೆಯುವ ದೃಷ್ಟಿಯಿಂದ ಇಂದಿನ ಈ ವಿಚಾರಗೋಷ್ಠಿಯನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಂದಿನ ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಡಾಕ್ಟರ್ ಕಿಶೋರ್ ಕುಮಾರ್, ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲ ಸಚಿವರು. ಭಾಳ ಸಂತೋಷ ಆಗ್ತದೆ. ಅವರು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅದ್ಭುತವಾದಂತಹ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಅನೇಕ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. 6 ಮಂದಿ PhD ಇವರ ಮಾರ್ಗದರ್ಶನದಿಂದ ಪಡ್ಕೊಂಡಿದ್ದಾರೆ.
ಆದ್ದರಿಂದ ಅತ್ಯಂತ ಸಮರ್ಥರಾದವರು ಡಾಕ್ಟರ್ ಕಿಶೋರ್ ಕುಮಾರ್ CK ಇವರು. ಇವರನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಉಳ್ಳಾಲ ನಗರಸಭೆ ಮತ್ತು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಅತ್ಯಂತ ವಿನಮ್ರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಮತ್ತೊಬ್ಬರು ಈ ದಿವಸ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅಕ್ಷತಾ ರಾಜ್ ಪೆರ್ಲಾ, ಮೂಲತಃ ಮೂಡಬಿದ್ರೆಯವರಾಗಿದ್ದು ಪ್ರಸ್ತುತ ಕಾಸರಗೋಡು ಜಿಲ್ಲೆ ಪೆರ್ಲದ ನಿವಾಸಿಯಾಗಿರುವ ಇವರು ಕನ್ನಡ, ತುಳು ಹಾಗೂ ಹವ್ಯಕ ಭಾಷೆಗಳಲ್ಲಿ ಸೃಜನಶೀಲ ಯುವ ಬರಹಗಾರರಾಗಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ಮಾಣ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬೊಳ್ಳಿ ತುಳು ಕಾದಂಬರಿ ಬೇಲಿ ರಚನೆ ಮಾಡಿದ್ದಾರೆ. ಇವರು SU ಪಣಿಯಾಡಿ ತುಳು ಕಾದಂಬರಿ ಪ್ರಶಸ್ತಿ, ರತ್ನವರ್ಮ ಹೆಗಡೆ ತುಳು ನಾಟಕ ಪ್ರಶಸ್ತಿ, ಕೊಡಗಿನ ಗೌರಮ್ಮ ದತ್ತಿನಿಧಿ ಪುರಸ್ಕಾರ ಇಂಥ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಅತ್ಯಂತ ಸಮರ್ಥರಾಗಿದ್ದಾರೆ. ಅವರನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ನಗರಸಭೆ ಮತ್ತು ವೀರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿಯವರು ಅವರನ್ನು ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತ ಸ್ವಾತಂತ್ರ್ಯ ಪಡೆದ 75 ವರ್ಷ ಕಳೆದಿದೆ. ಈ ದೃಷ್ಟಿಯಿಂದ ಹೋರಾಟದ ಅಬ್ಬಕ್ಕ ರಾಣಿಯ ಹೋರಾಟದ ನೆನಪಿಗಾಗಿ ನಡೆಯುವಂಥ ವಿಚಾರ ಗೋಷ್ಠಿ. ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಈ ಸಭಾಂಗಣದಲ್ಲಿರುವ ಎಲ್ಲ ಮಾತೆಯರನ್ನು, ಮಹನೀಯರನ್ನು ಅತ್ಯಂತ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೊಲ್ಮೆಲು ಶ್ರೀಯುತ M. ವಾಸುದೇವರಾವ್ ಮೆರಿಗೆ ಮಲ್ಲ ಕವಯತ್ರಿ, ಮಲ್ಲ ನಾಟಕ ಬರಹಗಾರ್ತಿ ಅಂಚನೆ ಮಾತನಲಿಟ್ಲ ಮಾತ ಮರ್ಗಿಲ್ಡಲ ಪುದರ್ ಮಲ್ಪುನ ಮಲ್ತೊಂದಿಪ್ಪುನ ನನ್ನ ಲಾತ ಪುದರ್ ಕರವರಪ್ಪನ ಅಂಚುತನ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲ ಇನ್ನಿತ ಈ ಒಂಜಿ ಕೂಟುಡು ತನ್ನ ಆಲೋಚನೆನು ತನ್ನ ವಿಚಾರಧಾರೆನ ನಿಕ್ಲದುಂಬು ದೀಪನ ಜತನ ಪೊರ್ತು ದಯಮಲ್ತದ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲ ಅರ್ನ ಒಂಜಿ ಚಿಂತನದಾದೊಂಡ ಆಯ್ನ ವೀರರಾಣಿ ಅಬ್ಬಕ್ಕನ ಆ ಪೊರ್ಂಬಾಟದ ನೆಂಪು ನಂಕ್ ಮಲ್ತೊನ್ನಂಚ ಆರು ಕೂರ್ಪು ನಂಚತನ ವಿಚಾರನ ಕಿಬಿಯಾರೆ ಕೇನ್ನ ಪೊರ್ತು ದಯಮಲ್ತದ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲ ಪಾತಿರೋಡ ತುಳುಟು ಪಾತಿರೋಡ ಅನ್ನ ನಿಕ್ಲೆಡನಿಗೆ ನಂದುಲ್ಲೆ ಒವ್ವಾವು ಕನ್ನಡ ಆವ ತುಳು ಆವ ಸರಿ ತುಳುಟೆ ಪಾತಿರೆ ದಯಪಂಡ ತುಳು ಒಂದು ಪನ್ಪುನಾಗ್ಲಿನ ಸಂಖ್ಯೆ ಬಾರಿ ಕಡಿಮೆ ಉಂಡು. ಉಂದೇಟೆ ಅಬ್ಬಕ್ಕ ದಾಯಿಗಿತ್ತನೆ ಪಂಡ ಆಲ್ ಮಾತೆರೆಲ್ಲ ಒಗ್ಗಟ್ಟು ಮಲ್ಪುನ ಇಟ್ಟೆ ಪುದರ್ಪೋಯಿನಾಲು ನಿಕ್ಲೆನೈತೆ ಸ್ವರಕೆಯನ್ನೇ ಮಾತ್ರ ರಡ್ಡೇ ಜನತ್ತ ಮಾತೆರ್ಲ ಉಲ್ಲೇರು ಅಕಲಕ್ಲೆನಾತೆಗೆ ಒಣಸು ಮಲ್ತೊಂದುಲ್ಲೇರು ಅಕಲಕ್ಲೆನಾತೇ ಬೇಲೆಗುಲ್ಲೇರು ಉಂದುವೇ ಬೇಲೆನು 500 ವರ್ಷದ ದುಂಬು ಅಬ್ಬಕ್ಕ ಮಲ್ತದುಂಡ ಇತ್ತೆ ನಮ್ಮ ಇತ್ತೆ ಹಬ್ಬಕ್ಕ ಉತ್ಸವದ ಇಂಚಿನೊಂಜಿ ಆಚರಣೆ ಆತುವ ಐಕ್ಯ ಸುರುಕಾದಕೇನೆ ವಾ ಭಾಷೆಡು ಪಾತೆರಡು ಒಂದು ಬತ್ತನ ಸ್ವರ ಎದುರು ಕುಲ್ಲು ನಮ್ಮ ಮಲ್ಲಕಲು ರಡೇ ಜನ ತುಳು ಒಂದು ಪನ್ನೆ ಬಾಕಿತ್ತು ನಕಲು ಮಾತೆರ್ಲ ತನ್ನಾತೆಗೆ ತನ್ಕಲೆ ನಮ್ಮ ಮೊಬೈಲ್ ತೂವೊಂದು ಕುಲೋ ಒಂದೇರು ಇಂದು ಈ ಪರಿಸ್ಥಿತಿ ದುಂಬೆ ಇತ್ತುಂಡ ಹಬ್ಬಕ್ಕ ಅಂಚಾಯರ ಸಾಧ್ಯ ಹಬ್ಬಕ್ಕ ಈತು ಪುದರ ಮಲ್ಪೆರೆ ಸಾಧ್ಯ ಇತ್ತಜಿ ಇಪ್ಪಡು ನನ್ನೊಂಜಿ ಸಂಗತಿ ಪಂಡ ಒಂದು ಕೊನೆಯ ಕ್ಷಣದ ಬದಲಾವಣೆಗಾದ ಬತ್ತನೆಯಾನ ಬತ್ತದ ಪಾತೆರೋಡು ಆಯ್ನಕಲು ಬೇತೆಕ್ಲೆ ಇತ್ತಿರು ಲಾಸ್ಟ್ ಮೂಮೆಂಟ್ ಗಾನಾಗ ಯಾನ್ ಬತ್ತೆ ಆಂಡ ಬತ್ತನೈಕಲ ಎಂಕೊಂಜಿ ಪೆರ್ಮೆ ಉಂಡು ದಾಯ ಪಂಡ ಹಬ್ಬಕ್ಕ ಪುಟ್ಟಿನ ಊರು ಬೆದ್ರ ಅವೇ ಮಣ್ಣಡಿ ಯಾನ್ಲ ಪುಟ್ಟನೆ ಯಾನ್ ಎಲ್ಲೇ ಇಪ್ಪುನಾಗ ಎನ್ನ ಪೊಪ್ಪ ಆ ಕೋಟೆ ಬಾಕಿಲ್ದಲ್ಪ ಕೋಟೆದ ಎಲ್ಲೆಲ್ಲೇ ಗುರ್ತೋಲುಂಡು ಅಡೆ ಪೋನಾಗ ಏಪಲ ಕೇನೊಂದಿತ್ತೆ ಅನ್ ಪಪ್ಪಡ ಒಂದು ದಾದ ಕೋಟೆ ಒಂದು ಎಂಚಿನಂದು ಅಪ್ಪಗ ಪೊಪ್ಪ ಪನೊಂದು ಪಾತಿರ ಮುಲ್ಪ ಹಬ್ಬಕ ಮನ್ಪಿನಾಲು ಪುಟ್ಟುದಿತ್ತಲು ಆಲು ಪೋರ್ಚುಗೀಸರನ ವಿರುದ್ಧ ಪೊರಂಬಾಟ ಮಲ್ತದಲು ಒಂದು ಪುರ ಅಪ್ಪಗ ಹಬ್ಬಕ್ಕ ಏರು ದಾಯೆ ಆಲು ಎಂಚಿನ ಆಲು ಪಂದು ಪ್ರಶ್ನೆ ಮಲ್ಪುನಾತು ಬುದ್ಧಿ ಎಂಕ ಬುಲೆದಿತ್ತು ಜಿಂಡಲ ಬೊಕ್ಕ ಶಾಲೆಗೆ ಪೋಯರನಗ ತೆರಿದುಂಡು ಓ ಹಬ್ಬಕ್ಕ ಪುಟ್ಟುನ ಮಣ್ಣಡಿ ಯಾನ್ಲ ಪುಟ್ಟುದೇ ಪನ್ಪಿನ ಒಂಜಿ ಪೆರ್ಮೆ ಉಂಡು. ಇನಿತ್ತ ವಿಷಯದಾದ ಪಂಡ ಅಮೃತ ಸ್ವಾತಂತ್ರ್ಯೋತ್ಸವದ ಪೊರ್ತುಡು ಹಬ್ಬಕ್ಕನ ಪೊರಂಬಾಟದ ನೆನಪು ಪಂದು ಹಬ್ಬಕ್ಕನ ಪೊರಂಬಾಟ ಏಪಲ ನಮ್ಮ ನೆನಪು ಮಲ್ಪೊಡಾಯಿನೆ ಒಲ್ಪ ಕೇಂಡ
ನಮ್ಮ ಇಪ್ಪುನಲ್ಪ ನಮ್ಮ ಇತ್ತಿನಲ್ಪ ಬೊಕ್ಕ ನಮ್ಮ ಮಲ್ಪುನ ಕಜ್ಜಡು ಇತ್ತದ ಹಬ್ಬಕ್ಕ ಆನಿ ಕಾದನೆ ಒಂಚ ನೌಕಾಸೇನೆ ಅಲೆನ ಅಸ್ತ್ರ ಆದಿತ್ತನೆ ಅಲ್ಲಿ ಕಪ್ಪಲ್ಡು ಬತ್ತನ ಪೋರ್ಚುಗೀಸರನ ವಿರುದ್ಧ ಪೊರ್ಮುನಾಲು ಇತ್ತೆ ನಿಖಲ್ಪುರ ಸಾಮಾನ್ಯ ಒಂದು ಗಮನ ಹರಿಸಲೆ ಸೈನ್ಯಡು ಪೊಂಜೋಲೆನಕ್ಲಿನ ಸಂಖ್ಯೆ ಮಸ್ತ್ ಕಡಿಮೆ ಆತಂಡು ಅವಲ ಹೆಚ್ಚ ಪಾತ್ರೆಂಡ ಪಂಡ ಇತ್ತೆ ಆಕಾಶವಾಣಿ ಎಂಕ್ಲು ಇಂಟರ್ವ್ಯೂ ಮಲ್ಪುನಾಗ ಇತ್ತೆ ಕೆಲವು ವಿಶೇಷ ಸಂದರ್ಭ ಎಂಕ್ಲಿಗೆ ಸೈನ್ಯಡಿಪ್ಪುನ ಇಂಚಿದ ಭಾಗದಾಕ್ಲಿನ ಪಾತ್ರೆ ಪಾವಡು ಅಪ್ಪಗ ನಮ್ಮಕ್ಕೆ ತಿಕ್ಕುನ ಉತ್ತರ ಭಾರಿ ಕಡಿಮೆ ದಾಯಪಂಡ ಉಡುಪಿ ಬೊಕ್ಕ ನಮ್ಮನ ದಕ್ಷಿಣ ಕನ್ನಡ ಜಿಲ್ಲೆಡು ಸೈನ್ಯಡಿಪ್ಪುನಕ್ಲಿನ ಸಂಖ್ಯೆ ಭಾರಿ ಕಡಿಮೆ ಆವೊಂದುಂಡು ಇಂಚಾದು ಪುನಗ ಪೊಂಜೋಕ್ಲಿನ ಸಂಖ್ಯೆನು ನಮ್ಮ ಸೈನ್ಯಡಿ ಏತು ನಿರೀಕ್ಷೆ ಮಲ್ಪೊಲಿ ಅಂಚ ಪಂಡ ಹಬ್ಬಕ್ಕನ ನೆನಪು ಮಲ್ಪೊಡು ಎಂಚ ಪಂಡ ಆಲು ಪೊರಂಬುನ ಸಾದಿ ನಮಕ್ ಸಾಧ್ಯ ಆವೋಡು ಬೊಕ್ಕುಂಜಿ ವಿಚಾರ ಪಂಡ ಹಬ್ಬಕ್ಕ ಸೌಹಾರ್ದತೆದ ಪ್ರತೀಕ ಆದಿತ್ತು ನಾಲು ಸೌಹಾರ್ದತೆ ಪಂಡ ಅಲೆನ ಸೈನ್ಯಡು ಕುಟ್ಟ್ಯಾಪುನಂಚಿನ ಅನ್ಯ ಧರ್ಮೀಯರ್ಲಿತ್ತೇರು ಅಲೆನ ಧರ್ಮದಕ್ಲಿತ್ತೇರು ಮಾತ ಧರ್ಮದಕ್ಲೆನ್ ಒಟ್ಟು ಸೇರದಾಲು ಸೌಹಾರ್ದತೆಡು ಆಲು ಬೆಂದದಿಪ್ಪುನಗ ಇತ್ತೆ ನಮ್ಮಲ್ಪ ದಾದಾತನು ಪಂಡ ಈ ಸ್ವಾತಂತ್ರ್ಯ ಪೊರಂಬಾಟ ಪಂಪುನ ಒಟ್ಟು ಪದನ ನಮ್ಮ ಸ್ವಾತಂತ್ರ್ಯ ಬೇತೆ ಪೊರಂಬಾಟ ಬೇತೆ ಮಲ್ತದ ಬದುಕೊಂದುಲ್ಲ ಐಕ್ ಸುರುಕ್ಕದ ನಮಕ ಸ್ವಾತಂತ್ರ್ಯ ಪಂಡ ದಾದ ಐಡ್ದು ಬೊಕ್ಕದ ಪೊರಂಬಾಟ ಪಂಡ ದಾದ ಪನ್ಪುನೈತ ಅರ್ಥ ನಮಕ್ ಗೊತ್ತಾವಡಾತಂಡು ಇತ್ತೆ ಹೆಚ್ಚ ಕಡೆಟ್ಟು ಸ್ವಾತಂತ್ರ್ಯ ಪಂಡ ಅವೊಂಜಿ ರೀತಿದ ಸ್ವೇಚ್ಛೆ ಆತಂಡು ಪೊರಂಬಾಟ ಪಂಡ ತನ್ನ ಕುಟುಂಬಗ್ ತನ್ಕು ಬೋಡಾದು ಕಾದುನೆ ಉಂದು ಸ್ವಾತಂತ್ರ್ಯ ಬೊಕ್ಕ ಪೊರಂಬಾಟದ ರಡ್ ಅವು ಏಪ ಒಡೆದು ಪೋಂಡ ಅಪಗನೆ ಆ ಒಂಜಿ ಪರಿಕಲ್ಪನೆ ಉಂಡತೆ ಅವು ಮಸ್ತ್ ವ್ಯತ್ಯಾಸ ಬೈದಂಡು ಇತ್ತೆ ಮುಲ್ಪ ಸೇರ್ದಿನಿ ಮಸ್ತ್ ಜನ ಪೊಂಜೋಕುಲೆ ಉಲ್ಲೇರು ಅಂಚದ್ಯಾನನ್ ಪನ್ಪೆ ಹಬ್ಬಕ್ಕ ಕೇವಲ ಪೋರ್ಚುಗೀಸರನೊಟ್ಟಿಗೆ ಕಾದೀರು ಇಜಿಂಡ ಕಡಲಾಯಿರೆಡ್ದು ಬತ್ತನಕ್ಲೆನ ವಿರುದ್ಧ ಗೆಂದಿರು ಉಂದು ಮಾತ್ರ ಅತ್ತು ಹಬ್ಬಕ್ಕನ ನನೊಂಜಿ ಮರ್ಗಿಲಿತ್ತುಂಡು ಅವು ಬೆನ್ನಿದ ಮರ್ಗಿಲ್ ಆಲು ಬೆನ್ನೊಂದಿತ್ತಲು ಆಲು ಬೆನ್ನೊಂದಿತ್ತಲು ಪನ್ಪುನೈಕ್ ವಿದೇಶಿ ಪ್ರವಾಸಿಗರು ಬತ್ತದ ಪೋನಾಗ ಅಕಲು ಮಸ್ತ್ ಸಾಕ್ಷಿ ಪಂತೇರು ಹಬ್ಬಕ್ಕ ಕೇವಲ ಪೋರ್ಚುಗೀಸರದ ವಿರುದ್ಧ ಕಾದಿನಾಲ್ ಮಾತ್ರ ಅತ್ತು ಆಲು ಬೆನ್ನೊಂದಿತ್ತಲು ಬತ್ತಿನ ವಿದೇಶಿ ಪ್ರವಾಸಿಗರಿಗೂ ತನ್ನ ಊರುದ ತನ್ನ ಪರಿಸರದ ಬೆನ್ನಿದ ಪರಿಕರಲೆನಾವಡು ಇಜ್ಜಿಂಡ ಬೆನ್ನಿ ಮಲ್ಪುನ ಬೆನ್ನಿ ಸಾಗೋಲ್ದ ಕಂಡನಾವಡು ತೋಚ್ಪ ಒಂದಿತ್ತಲು ಪಂದು ಇತ್ತೆ ಈ ನಿಖಲು ಪೂರ ಮಾತೆರ್ಲ ಗಮನ ಕೊರ್ಲೆ ಬೆನ್ನಿಡ ಪೊಂಜೋ ನಕ್ಲು ಉಲ್ಲೇರು ಇಜ್ಜಿಂದಿಯಾನ್ ಪನ್ಪುಜಿ ಆಂಡ ಪೊಂಜೋಕುಲೇ ಸೇರ್ದು ಇಜಿಂಡ ಪೊಂಜೋವುಲೇ ಸೇರ್ದು ಮಲ್ಪುನಂಚಿನ ಬೆನ್ನಿ ಕ್ರಮ ಅವಡು ಇಜಿಂಡ ಬೆನ್ನಿ ಸಾಗೋಲಿದ ಆ ಒಂಜಿ ಮುತಾಲಿಕೆನು ಪೊಂಜೋವುಲೇ ವಯಸ್ಸನ್ನ ಭಾರಿ ಕಡಿಮೆ ಉಂಡು ಅವೇ ನಮ್ಮ ಪಂಡ ಉತ್ತರ ಭಾರತದಂಚಿ ಪೋಂಡ ಅಲ್ಪ ಪೊಂಜೋವುಲೇ ಇಲ್ಲದ ಜವಾಬ್ದಾರಿಯಿಂದ ತಂದುವೆರು ಪೊಂಜೋವುಲೇ ಇರ್ದೆ ಅವು ಇಲ್ಲಿ ನಡಪುಂಡು ಅವು ಬೆನ್ನಿ ಅವಡು ಇಜಿಂಡ ಸಾಗೋಳಿದ ಒವ್ವೇ ಬೇಲೆ ನಾಂಡಲ ಅಕಲು ಮಲ್ಪೇರು ಅಂಚಿನ ಒಂಜಿ ವ್ಯವಸ್ಥೆ ನಮ್ಮ ಮುಲ್ಪಲ ಬತ್ತದ ಅಲ್ಪಲ್ಪ ಪೊಂಜೋಲೆ ಸಂಘಟನೆ ಅದು ಬೆನ್ನಿದಂಚಿನ ಪಂಡ ಪೊರಂಬಾಟ ಪಂಡ ಜಾಗತಿಕ ಮಟ್ಟಡು ಇಜಿಂಡ ಮಲ್ಲ ಮಟ್ಟಡು ಪಿದೈಪೋದು ಬೆನ್ಪುನೆ ಮಾತ್ರ ಅವೊಂಜಿ ಬೇಲೆ ಅವಡು ಪೊಂಜೋಲೆನ ಸಾಧನೆ ಅಂದು ಪನ್ಯ ರಾಪುಜಿ ಇಲ್ಲದುಲೈ ಅಲ್ಲಿನ ಕುಟುಂಬ ಸಂಸಾರದುಲೈ ಆಲು ದಾದ ಪೊರಂಬಾಟ ಮಲ್ಪೊಲ ಆಲು ವಾ ಕಷ್ಟದ ವಿರುದ್ಧ ಗೆಂದ್ಯಲ ಎಕಡಾತೆ ವಿವೇಕ್ ರೈಕ್ಲಾವಡು ಇಜಿಂಡ ದಯಾನಂದ ಕತ್ತಲ್ ಸರ್ ಮಾತೆಲ್ಲ ಪನ್ನೆ ಅವೇ ಪೊರಂಬಾಟ ಇಜಿಂಡ ಸ್ವಾತಂತ್ರ್ಯ ಪೊರಂಬಾಟ ಉಂದೆತ ಅರ್ಥ ಬರ್ಪುನೆ ಒಡೆ ಪಂಡ ನಮ್ಮ ಕಷ್ಟಲೇನ ವಿರುದ್ಧ ಇಜಿಂಡ ನಮ್ಮ ಬಂಗಲೇನ ವಿರುದ್ಧ ನಮ್ಮ ಹೋರಾಟ ಮಲ್ತಂಡ ಮಾತ್ರನೇ ಅವೊಂಜಿ ರೀತಿದ ಸ್ವಾತಂತ್ರ್ಯ ಪೊರಂಬಾಟ ಆಪುಂಡು ಆತೆ ಅತ್ತಂದೆ ಹಬ್ಬಕ್ಕನ ನಮ್ಮ ನೆಂಪು ಮಲ್ತಿಲೆಕ್ಕಲ ಆಪುಂಡು ಗಂಟೆ ದುಂಬೊತ್ತದು ಪೋಡು ಐತ ಒಟ್ಟೊಟ್ಟಿಗೆ ಸಾಂಸಾರಿಕವಾಯಿನ ಜವಾಬ್ದಾರಿದಾದುಂಡ ಸಾಮಾಜಿಕವಾಯಿನ ಕೆಲಸ ಕಾರ್ಯದಾದುಂಡ ಐನ್ಲ ಹಬ್ಬಕ್ಕ ಆನಿಲೆಟ್ಟಿಗೆ ಎಂಚಿನ ಮಲ್ತೆರ ಐತ ಒಂಜಿ ತಾಳ್ಲ ಮಲ್ಪುನಂಚಿತ್ರ ಪ್ರಯತ್ನ ಬರೋಡು ಪನ್ಪುನಂಚಿತ್ರ ಒಂಜಿ ಸೂಚನೆನು ಸೂಕ್ಷ್ಮತೆನು ಯಾನು ಅಕ್ಷತ ರಾಜ್ ಪೆರ್ಲ ಮೆರ್ನ ಪಾತೆರೋಡು ಕೇಂಡೆ ಬಂದುಲೆ ನಮ್ಮ ದುಂಬುಲೇರು ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಬಾರಿ ಸಂಶೋಧನಾ ಗ್ರಂಥೋಲೆನು ಸಂಶೋಧನಾ ಪ್ರಬಂಧನನ್ನು ಬರೆಯನ್ನ ಪುಗಾರ್ತಿದ್ದಾರೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಡು ಪಾಲು ಪಡೆದು ಐಟೆ ಪುದರ್ ಮಲ್ತನಾರು ಪತ್ರಿಕೆಡು ಅಂಕಣ ಬರಹ ನನೊಂಜಿ ಕುಡಂಜಿ ಪನ್ಪು ನಂಚಿತನ ವಿಚಾರ ಪೂರ್ಣವಾಯಿ ನಂಚಿತನ ಲೇಖನಲೇನು ಕೊರ್ನೆ ನಂಚಿತನ ಪುಗಾರ್ತಿದ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇತ್ತೆ ನಮ್ಮದುಂಬು ಆನಿದ ವೀರರಾಣಿ ಹಬ್ಬಕ್ಕನ ಪೊರಂಬಾಟದ ಆ ಪೊರ್ಲೆಂಚ ಅಂದು ನಮ್ಮದುಂಬುದು ವರೆಯಲ್ಲರು ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಇತ್ತೆ ನಮಸ್ಕಾರ. ಇತ್ತೆ ಅಕ್ಷತರಾಜ್ ಪೆರ್ಲ ಆರ್ಪಡ್ಡೆ ಕನ್ನಡನ ತುಳುವ ಅಂದು ಬಾಂತೆರ್ಲ ಒಟ್ಟಿಗೆ ಸೇರಿದು ಪಾತೆರ್ನಾಗ ಯಾನಿತ್ತೆ ಕನ್ನಡ ಪಾತೆರ್ಪೆ ಕರ್ನಾಟಕ
ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಉಳ್ಳಾಲ ನಗರಸಭೆ ಸಹಯೋಗದೊಂದಿಗೆ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸಾಹ ಸಮಿತಿಯ ಮುಖಾಂತರ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪೊರ್ತು ರಾಣಿ ಹಬ್ಬಕ್ಕನ ಪೊರಂಬಾಟದ ನೆಂಪು ಈ ವಿಷಯದ ಬಗ್ಗೆ ಈಗ ಚಿಂತನ ಮಂಥನ ನಡೆಯುವ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಕ್ಷತ್ ರಾಜ್ ಅವರು ಕೆಲವು ವಿಷಯಗಳ ಬಗ್ಗೆ ಮಾತಾಡಿದರು. ಹಾಗೆ ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದ ಬಗ್ಗೆ ಒಂದು ಹೇಳುವಾಗ ಭಾಳಷ್ಟು ವಿವರಣೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಣಿ ಹಬ್ಬಕ್ಕ ಅವರು ಹೋರಾಡಿದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆಗಳಾಗಿವೆ ಮತ್ತು ಅದರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಕೂಡ ಎಲ್ಲರಿಗೂ ತಲುಪುವ ವ್ಯವಸ್ಥೆ ಆಗಿದೆ. ನಾನು ಈ ಸಂದರ್ಭದಲ್ಲಿ 2-3 ವಿಷಯಗಳ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ನಾನು ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದರಲ್ಲಿ ರಾಣಿ ಹಬ್ಬಕ್ಕ ಅವರಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಹಿಳೆ ಹೇಗೆ ಸಾಧನೆಯನ್ನು ಮಾಡ್ಬೋದು, ಆ ಸಾಧನೆಯನ್ನು ನಾವೆಲ್ಲ ಗುರುತಿಸಿದ್ದೇವೆ. ಆ ಸಾಧನೆ ಮಾಡಲಿಕ್ಕೆ ಆ ಪ್ರೇರಣೆ, ಅದರ ಹಿಂದಿನ ಶಕ್ತಿ, ಇವುಗಳ ಬಗ್ಗೆ ಕೂಡ ನಾವು ಭಾಳಷ್ಟು ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಹಾಗೆ ನಾವು 75ನೇ ಸ್ವಾತಂತ್ರ್ಯ ಉತ್ಸವ ಈ ಆಚರಿಸುವ ಒಂದು ಸಂದರ್ಭದಲ್ಲಿ ಬರೀ ರಾಣಿ ಹಬ್ಬಕ್ಕ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಮಾತ್ರ ಹೇಳೋದಲ್ಲ, ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನ ಶೈಲಿಯಲ್ಲಿ, ನಾವೆಲ್ಲರೂ ಕೂಡ ಯಾವ ರೀತಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ನಾವು ಕೂಡ ಅದನ್ನು ಭಾಳಷ್ಟು ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಸೊ ಅದೇ ರೀತಿ ನಾನು ಈಗಾಗಲೇ ಹೇಳಿದಾಗೆ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಸಾಧನೆಯನ್ನು ಮಾಡ್ಬೋದು ಅಂತ, ಆ ಸಾಧನೆ ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೆ ಕೂಡ ಅದು ಪ್ರೋತ್ಸಾಹ ನೀಡುವಂಥದ್ದು, ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂಥ ಒಂದು ವ್ಯವಸ್ಥೆ. ಒಬ್ಬ ಮಹಿಳೆಯಾಗಿ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಭಾಳಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ, ಅದು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಲ್ಲ, ತನ್ನ ಸುತ್ತಮುತ್ತಲಿನ ತೊಂದರೆ ತಕರಾರುಗಳನ್ನು ಅವುಗಳನ್ನೆಲ್ಲ ಅನುಭವಿಸಿ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ತನ್ನ ಜೀವನದಲ್ಲಿ ಒಂದು ದೇಶ ಪ್ರೇಮವನ್ನು ಜೀವನದಲ್ಲಿ ಬೆಳೆಸಿಕೊಂಡು ದೇಶಕ್ಕಾಗಿ ಹೋರಾಡಿದ ಒಂದು ಆ ಶಕ್ತಿ, ಆ ಸಾಮರ್ಥ್ಯ ಅವರಿಗೆ ಬಂದಿದೆ. ಅದು ಯಾವ ರೀತಿ ಬಂದಿದೆ, ಶಕ್ತಿ ಯಾವ ರೀತಿ ಅವರು ಪಡ್ಕೊಂಡ್ರು ಅಂತ. ಸೊ ಆ ಶಕ್ತಿ ಸಾಮರ್ಥ್ಯ ಪಡ್ಕೊಳ್ಳಿಕ್ಕೆ ಅವರಿಗೆ ದೇಶದ ಮೇಲೆ ಇದ್ದ ಒಂದು ಅಭಿಮಾನ, ಪ್ರೀತಿ, ಇವುಗಳಿಂದ ಅವು ಸಾಧನೆ ಮಾಡಲಿಕ್ಕೆ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಈ ಸಂದರ್ಭದಲ್ಲಿ. ಸೊ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಒಂದು ಪ್ರೇರಣೆ ಬೇಕಾಗ್ತದೆ, ಒಂದು ಶಕ್ತಿ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಒಂದು ಆ ಶಕ್ತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಆ ಶಕ್ತಿಯನ್ನು ಪಡ್ಕೊಂಡಾದಾಗ ಏನು ಸಾಧನೆಯನ್ನು ಮಾಡ್ಬೋದು, ಏನೆಲ್ಲ ಸಾಧನೆಯನ್ನು ಮಾಡ್ಬೋದು ಅಂತ ಆ ಶಕ್ತಿ ನಮಗೆ ತೋರಿಸ್ತದೆ. ಸೊ ಅದರಿಂದಲೇ ನಾವು ಆ ಶಕ್ತಿಯನ್ನು ಹೊಂದ್ಕೊಳ್ಬೇಕಾಗ್ತದೆ. ಆ ಶಕ್ತಿ ಇದ್ದರೆ ಏನು ಬೇಕಾದರೆ ನಾವು ಸಾಧನೆಯನ್ನು ನಮ್ಮ ಜೀವನದಲ್ಲಿ ಮಾಡ್ಬೋದು ಅಂತ, ಅದಕ್ಕೆ ರಾಣಿ ಹಬ್ಬಕ್ಕನೇ ಒಂದು ಉದಾಹರಣೆ. ಸೊ ಅದನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಹಾಗೆ ನಾನು ಹೇಳಿದಾಗೆ ಆ ಶಕ್ತಿಯಲ್ಲಿ ಸಾಮಾಜಿಕ ಕಳಕಳಿ ಕೂಡ ಸೇರಿಕೊಂಡಿದೆ. ಈ ಜಾತಿ, ಧರ್ಮ, ಮತ, ಭೇದ ಎಲ್ಲವನ್ನು ಮರೆತು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ದು ನಾವೆಲ್ಲರೂ ಓದಿದ್ದೇವೆ. ಸೊ ಅಲ್ಲಿ ಆ ಶಕ್ತಿಯಲ್ಲಿ ಸಾಮಾಜಿಕ ಕಳಕಳಿ ಕೂಡ ಸೇರಿಕೊಂಡಿದೆ. ಸೊ ಅದರಂತೆ ಜಾತಿ, ಧರ್ಮ, ಮತ, ಭೇದ ಬಿಟ್ಟು ನಾವು ಹೋರಾಡಿದರೆ ನಾವು ಸಾಧನೆಯನ್ನು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಗಮನಿಸಬೇಕು. ಸೊ ಅದೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅದನ್ನು ತೋರಿಸ್ಕೊಂಡಿದ್ದಾರೆ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ವೀರ ಹಬ್ಬಕ್ಕ ರಾಣಿಯವರೇ ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಸೊ ಅವರ ಶಕ್ತಿ ಸಾಮರ್ಥ್ಯ ಇದ್ದಿದೆ ಒಗ್ಗಟ್ಟಿನಲ್ಲಿ. ಸೊ ಒಗ್ಗಟ್ಟಿನಲ್ಲಿ ಹೋರಾಡಿದಿಂದಲೇ ಪೋರ್ಚುಗೀಸರ ಎದುರುಗಡೆ ಹೋರಾಡುವಂಥ ಶಕ್ತಿ ಅವರಿಗೆ ಸಿಕ್ಕಿತ್ತು, ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗೆ ರಾಣಿ ಹಬ್ಬಕ್ಕ ಅವರ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ತಾವುಗಳು ಕಾರ್ಯಕ್ರಮ ನೆರವೇರಿಸಿದ್ರಿಂದ ಭಾಳಷ್ಟು ಅದು ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೆ ಕೂಡ ಒಂದು
ಭಾಳಷ್ಟು ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ದಾರಿದೀಪವಾಗಿದೆ ಇಂಥ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಹೆಚ್ಚು ಸಮಯ ತೆಗೆದುಕೊಳ್ಳದೆ, ಯಾಕೆಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ರಾಣಿ ಅಬ್ಬಕ್ಕ ಒಂದು ಪೀಠ ಇದೆ. ಸೊ ಇದರ ಮುಖಾಂತರ ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಣಿ ಅಬ್ಬಕ್ಕ ಅವರ ಸಾಧನೆಯನ್ನು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ರಾಣಿ ಅಬ್ಬಕ್ಕ ಪೀಠ ಭಾಳಷ್ಟು ಸಾಮಾಜಿಕ ಕಳಕಳಿಯುಳ್ಳಂತಹ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ನೆರವೇರಿಸ್ತದೆ ಮತ್ತು ಅದಕ್ಕೆ ಪೂರಕವಾದ ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವು ನೀಡಿದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಯಾನಂದ್ ಕತ್ತಲ್ ಸರ್ ಅವರು ಇರ್ಬೋದು, ಅಥವಾ ನಮ್ಮ ದಿನಕರ್ ಉಳ್ಳಾರ್ ಅವರು ಇಲ್ಲೇ ಇದ್ದಾರೆ. ಸೊ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ, ನಮ್ಮ ವಿಶ್ವವಿದ್ಯಾನಿಲಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ವ್ಯವಸ್ಥೆಯಲ್ಲಿ ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಈ ಹಿಂದೆ ಶ್ರೀಯುತ ಜಯರಾಮ್ ಶೆಟ್ಟಿ ಅವರು ಕೂಡ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಣಿ ಅಬ್ಬಕ್ಕ ಅವರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಅದು ಯಾವ ರೀತಿ ಈ ಅಬ್ಬಕ್ಕ ಕಾರ್ಯಕ್ರಮಗಳು ನಡೀತಾ ಇದೆ, ಸೊ ಅದನ್ನು ಕೂಡ ಪೂರ್ಣವಾಗಿ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಈ ರೀತಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಖಂಡಿತವಾಗಿ ವಿಶ್ವವಿದ್ಯಾನಿಲಯದ ಮುಖಾಂತರ ಕೂಡ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕುಬಲಗ ಕೇಂದ್ರ ಬಲ್ಲಿ ಪನ್ಪುನವು ಯಾನ ಬಾಲೆಪ್ಪುನಗ ಕೇನ್ಯ ವಿಚಾರ ತುಳುನಾಡುದ ಸಂಸ್ಕಾರ ಅಂಚೆತ್ತಂಡು ಪೊಣ್ಣು ಪಾತೇರಿನ ಏರೆಗ್ಲ ಕೇಂದ್ರಲ್ಲಿ ಅಂಜೋನಕಲು ಪಲಯ ಆದಿಪ್ಪು ಪೊಪ್ಪ ಆದಿಪ್ಪು ಬತ್ತುಂಡ ಉಲೈಪೋಡು ಪಿದೈದ ಅಂಜೋ ಬತ್ತುಂಡಂತೂ ಪಿದೈ ನಮ್ಮ ತೋಜರ್ನೇ ಬಲ್ಲಿ ಪನ್ಪುನ ಚಿತ್ರ ಪರಿಸ್ಥಿತಿ ಎಂಕ್ಲ ಕಾಲೊಡಿತಂಡು ಐಕು ದುಂಬುದ ರಾಣಿ ಅಬ್ಬಕ್ಕನ ಕಾಲ ಎಂಚಪ್ಪು ಅಂಚಿನಲ್ಪ ಪೊಂಬಾಟದ ಆ ಒಂಜಿ ಶಕ್ತಿ ದಾದೊಂಡ ಆ ತಾಕತ್ತು ದಾದೊಂಡ ಐನ ತೋಜ್ಪಾಯನ ಚಿತ್ರ ವೀರ ರಾಣಿ ಅಬ್ಬಕ್ಕನ ಬಗೆಟ್ಟು ಬಾರಿ ಪುರ್ಲುಡು ಪಾತೇರಿರು ಪುಗಾರ್ದು ಪಾತೇರಿರು ಡಾಕ್ಟರ್ ಕಿಶೋರ್ ಕುಮಾರ್ ಸೇಕೆ ಅಂದು ನಿಜವಾದ ಅಂಚಿನ ಪೊಣ್ಣು ಆ ತತ್ತಂಡಲ ಐತೊಂಜಿ ಕಾಲುವಾಸಿ ಅಂಡ್ಲ ಶಕ್ತಿ ಸಾಮರ್ಥ್ಯನು ತನ್ನ ತಂಕೋನು ತೋಜ್ಪವನ ಅಂಚಿನ ಪೊಣ್ಣು ನನಲ ಪುಟ್ಟುದು ಬರಡು ನಮ್ಮ ತುಳುವ ಮಣ್ಣಡು ಬಂದ ಪಂಡಂತು ಅರೆಗೆ ಸೊನ್ಮ ಸಂದಾಯ ಮಲ್ತಂದುಲ್ಲೆ ನಮ್ಮ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ರಾಜೇಶ್ ಸರ್ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ ದಯಮಲ್ತದ ವೇದಿಕೆಗೆ ಬರ್ತದ ಏನೇ ಈ ವೀರರಾಣಿ ಅಬ್ಬಕ್ಕನ ಪರ್ಮಾಟದ ಪೊರ್ಲುನು ನಂಗೆ ಕುಡರ ತೋಜ್ಪಾಯನ ಅಂಚಿತನ ಆಗ್ಲೆಗೆ ಸ್ವಲ್ಪ ಸಂದೇಹ ಅಂತಂದ್ರೆ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮ್ಮ ಇನ್ನಿತ ಕಾರ್ಯಕ್ರಮಕ್ಕೂ ಮಲ್ಲ ಭಿನ್ನಯಾದ ಬತ್ತರು ಅರೆಗೆ ಆತ್ಮೀಯವಾದ ಈ ನಮ್ಮ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತಂದುಲ್ಲೆ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್. ರಾಜೇಶ್ ಜಿ ಸರ್ ದಯಮಂತ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ರಾಜೇಶ್ ಸರ್, ನಮ್ಮ ಇನ್ನಿತ ಚಿಂತನ ಮಂಥನದ ಡಾಕ್ಟರ್ ಕಿಶೋರ್ ಕುಮಾರ್ ಸೇಕಿ ಅಂಚನೆ ಶ್ರೀಯುತ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ ದಯಾನಂದ ಜಿ ಕತ್ತಲ್ ಸರ್ ದಯಮಲ್ತದ ಮಕ್ಕಳಿಗೆ ಮಲ್ಲ ಮನದಿಗೆದ ಸರ್ಟಿಫಿಕೇಟ್ ಕೊಡ್ದು ಗೌರವ ಪಡು ಅಂಚನೆ ನಮ್ಮ ದುಂಬು ವಿಚಾರಣೆ ನಮ್ಮ ದುಂಬು ದೀನಂಚಿತನ ಶ್ರೀಮತಿ ಅಕ್ಷತಾ ರಾಜ್ ಪೆರ್ಲಾ ಅಂಚನೆ ನಮ್ಮ ಕಾರ್ಯಕ್ರಮಡು ದಿನಕರು ಉಳ್ಳಾಲುಲ್ಲರು ಮಕ್ಕಳೇನ ಚಿಂತನ ಮಂಥನೋಡು ಪಾಲ್ಪಡೆ ನಂಚಿತನ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕ್ಕಿ ಅಂಚನೆ ತಂಡಲ 2 ನಿಮಿಷದ ಪಾತ್ರೆಡು ಪಂದ ಭಿನ್ನ ಮಲ್ತಂದುಲ್ಲೆ ವಿಶೇಷವಾದ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ರಾಣಿ ಅಬ್ಬಕ್ಕ ವಾರೀತಿರ ಹೋರಾಟ ಮಂದಿರ ಅವು ಎಂಚ ಇತಿಹಾಸ ಆತಂದ್ರೆ ರಾಷ್ಟ್ರೀಯ ದಾಖಲೆ ಎಂಚ ಆತನ ಬಣ್ಣದೆ ಮಾತು ನಂಗೆ ಗೊತ್ತಿತ್ತು ನಂಜಿನ ವಿಷಯ. ಆನ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡದ ಮಂಗಳೂರು ಉಲ್ಲಾಲ, ಈ ಉಲ್ಲಾಲಡು ವೀರರಾಣಿ ಅಬ್ಬಕ್ಕನ ವಿಶೇಷವಾಯಿನ ಈ ಕಾರ್ಯಕ್ರಮಗಳು ನಡಪೋಡು ಬಣ್ಣದು ಸರಕಾರ ಒತ್ತು ಕೊಡ್ತುಂಡು ಐತ ಒಟ್ಟಿಗೆ ನಿತ್ಯ ನಿರಂತರವಾದ 10 ಹಲವು ವರ್ಷಡು ವೀರರಾಣಿ ಅಬ್ಬಕ್ಕ ಉತ್ಸಾಹ ಸಮಿತಿ ಮಂತದು ಐಕೆ ತನ್ನನ್ನು ತೊಡಗಿಸದು ತನ್ನದು ಎಂಚಿನ ಮಾತ ಸಾಧ್ಯ ಉಂಡು ಐನ ಮಾತ ತೋಜಾದು ಕೊಡ್ತಾನೆ ಅಂಜಿನ ಇತ್ತದ ಗೌರವಾನ್ವಿತ ಅಧ್ಯಕ್ಷರಾಯನಂಜಿನ ನಮ್ಮ ದಿನಕರ ಉಲ್ಲಾಲ್ ಐತ ಒಟ್ಟಿಗೆ ಅರ್ನ ಟೀಮು ಐತ ಒಟ್ಟಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮುಂದಾಳೋತ್ತರು ವಿಶೇಷವಾದ ಐತ ಅಧ್ಯಕ್ಷರಾಯನಂಜಿನ ನಮ್ಮ ಗೌರವಾನ್ವಿತ ದಯಾನಂದ್ ಕತ್ತಲ್ ಸರ್
ಆ ದಯಾನಂದ ಕತ್ತಲ್ ಸರ್ ಪಂಡ ಅರಡ ಜ್ಞಾನ ಭಂಡಾರದ ಇಡೀ ಮಲ್ಲ ಕೊಪ್ಪರಿಗೆನೇ ಅರಡೆ ಉಂಡು. ಆ ಕೊಪ್ಪರಿಗೆ ಇತ್ತಿನಂಚಿನ ಬೇರೆ ದಯಾನಂದ ಕತ್ತಾಲ್ ಸಾರ್ ಆರು ಒಯ್ಕಲ ಕೈ ಪಾಡಿಯರ್ನಾಂಡ ಅವು ನೂದಕ್ಕೆ ನೂದು ಸಕ್ಸಸ್ ಲೆಕ್ಕಾಚಾರ. ಇನಿ ಬಯ್ಯದ ಪೊರ್ತು ಎಂಗ್ಳು ಬರೋಡಾಂಡು ಆಂಡ ನಮ್ಮ ಕೋಟೆಕಾರೆ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಇತ್ತು ನಡೆದವರ ಐಟು ಮಹತ್ತರವಾದ ಜವಾಬ್ದಾರಿ ಇತ್ತು ನಡೆದವರ ಕಾರಣಾಂತರು ಬರಿಯ ರಾಪುಜಿ ಆಂಡ ಎಂಗ್ಲನ ಮಾಜಿ MLA ಎಂಗ್ಲನ ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರೇ ಜಯರಾಮ್ ಶೆಟ್ಟರನ್ನ ಆರು ನಿತ್ಯ ನಿರಂತರವಾದ 10 ಹಲವು ವರ್ಷಗಳು ನೆತ್ತೊಟ್ಟಿಗೆ ಇತ್ತದೆ. ನೆತ್ತ ಮಟ್ಟ ಹೋರಾಟಲ ಮಂತೊಂದು ಏರು ಸಂಬಂಧಪಟ್ಟನಂಚಿನ ಮಿನಿಸ್ಟರ್ ಆದಿಪ್ಪು, ಮುಖ್ಯಮಂತ್ರಿ ಆದಿಪ್ಪು, DC ಆದಿಪ್ಪು, ಬೇತೆ ಬೇತೆ ಅಧಿಕಾರಿ ವರ್ಗದಾಗಲೆಲ್ಲ ಒತ್ತಡ ಬಾಡ್ದು ಈ ಕಾರ್ಯಕ್ರಮಗೂ ಎಂಚೆಂಚಿನ ವ್ಯವಸ್ಥಿತ ರೀತಿ ರಾವಡು ಅವು ಆವಡು ಬಂಡದೆ ಈ ಟೀಮ್ದೊಟ್ಟಿಗೆ ಅರ್ನಲ ಬೆಗರ್ ಈ ಭೂಮಿಗೆ ಬೋರ್ದುಂಡು. ಉದಾಹರಣೆಗೆ ಹಿರಿಯಕ್ಕಳು ಭಾರಿ ಜನ ವೇದಿಕೆದ ಎದುರುಕೊಳ್ಳಿದ್ದಾರೆ. ಸದಾನಂದ ಉಳ್ಳೇರು ಎಂಗ್ಲರ ಅಂಜನೆ ಬಾಕಿ ಬೇತೆ ಬೇತೆ ನೆಟ್ಟು ಹೋರಾಟ ಮಂತದ ನಂಜನ ಮಾಸ್ಟರ್ ಆದಿಪ್ಪು, ಧನಲಕ್ಷ್ಮಿ ಆದಿಪ್ಪು, ಬೇತೆ ಬೇತೆ ಅಕ್ಕನಕ್ಲ ಆದಿಪ್ಪು, ಎನ್ನ ಸಹೋದರ ಬಂಧುಲ ಆದಿಪ್ಪು, ಎನ್ನ ಮಿತ್ರರ ಮಾತಿರಲ್ಲ ವಿಶೇಷ ಏನಕ್ಲ ಪುದಾರ ಪನ್ಯಾರ ಬೋಣಂದ್ರೆ ಎಲ್ಲ ಕಾಂಡ ಮುಟ್ಟ ಪುದಾರ ಪನ್ಯಾರ ಸಾಧ್ಯ ಹೆಚ್ಚು ಆಂಡ ನೆಕ್ಕೆ ಮಾಡದೆ ನಿತ್ಯ ನಿರಂತರವಾದ ತನ್ನ ಶ್ರಮ ಪಾಡದ ನಕಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದು. ರಾಣಿ ಹಬ್ಬಕ್ಕನ ವಿಷಯ ಕೇವಲ ನಂಗೆ ಮಾತ್ರ ಗೊತ್ತಾಗ್ತದೆ. ಇಡೀ ನಮ್ಮ ಈ ದೇಶದ ಪ್ರತಿ ಒಂಜಿ ರಾಜ್ಯಡ್ಲು ನಮ್ಮ ಇಂಚ ಕಿತ್ತೂರು ಚೆನ್ನಮ್ಮ ದಿಪ್ಪು, ಝಾನ್ಸಿ ರಾಣಿ ಲಕ್ಷ್ಮಿ ಹಬ್ಬಕ್ಕ ದಿಪ್ಪು, ಬೇತೆ ಬೇತೆ ಹೋರಾಟ ಮಂದಿರ ಧೀಮಂತ ಆ ವ್ಯಕ್ತಿಯಲ್ಲಿ ನಾವು ಎಂಚ ನಂಗೆ ಮತ್ತು ಈ ಪಠ್ಯ ಪುಸ್ತಕಗಳು ಉಂಡು. ಅಂಚನೆ ನಮ್ಮ ರಾಣಿ ಹಬ್ಬಕ್ಕನೆಲ್ಲ ಪ್ರತಿ ಒಂಜಿ ತಿಕ್ಕಡು ಉಂಡು. ಪಂಜಾಬ್ದಕ್ಲನ ಪಂಜಾಬಿ ಮರ ತಿಕ್ಕನ ಪಾದನ್ನ ಓಪನ್ ಆರ್ಬನ್ ಪೇರಿ ಇಂಗ್ಲೀಷ್ ಶಾಲೆದ ಪುಸ್ತಕಡ್ಲ ಮೇರಿನ ವಿಷಯ ಉಂಡು ಅಂಚ ಖುಷಿ ಆಪುಂಡು ಕೇಳ ಮಾತ ಖುಷಿ ಆಪುಂಡು. ಅರ್ನ ಹೋರಾಟ 6 ಮಂತದ ನಂದು ಆನಿ ಅಕ್ಲೇನ ಹೋರಾಟ ಇಜ್ಜಿಂದ ನಮ್ಮ ಇನ್ನಿಲ್ಲ ಗುಲಾಮೇರ ದಿಪ್ಪೆರ ಸಾಧ್ಯತೆ ಉಂಡಾತು ಏತು ಹೋರಾಟ ಮನ್ಪೊಡಂದ ಏತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಬೊಕ್ಕಲ ಪ್ರಾಣಾರ್ಪಣೆ ಮನ್ಪುಡ ಜನ ಅವಕಾಶ ಉಂಟು. ಅಂಡ್ ಅಕ್ಲ ಮಾತ ಹೋರಾಟ ಮಂದಿರ ನಂಗೆ ಮಾತ ಸ್ವಾತಂತ್ರ್ಯಕ್ಕೆ ಪಡೆದು ಹೋರಾಟ ಮನ್ಪುಡಂಚಿನ ಅವಕಾಶ ನಂಕದ ಅಲೆಜ್ಜಿ ನಂಕದಲ್ಲ ಐಕ್ಯ ಪಡೆದು ಪ್ರಾಣ ತ್ಯಾಗ ಮನ್ಪೇರ ಸಾಧ್ಯತೆ ಉಂಡ. ಆಂಡ ಅಕ್ಲ ಮಂತದ ನಂಚಿನ ಎಡ್ಡೆಡ್ಡೆ ಬೇಲೆಯನ್ನು ಗುರುತಿಸವು ನಂಚಿನ ಐನ ಒಂಜಿ ವೇದಿಕೆ ಅನಾವರಣ ಮನ್ಪುನಂಚಿನ ಐಕ್ಯ ಪಡೆದು ಬಾಕಿದಕ್ಲೇನೆ ಈ ವೇದಿಕೆ ಕೊಂಡದ್ದು ಗುರುತಿಸದು ಎಂಚೆಂಚಿನ ಪ್ರತಿಭೆಲೆ ಉಂಡು. ಆ ಪ್ರತಿಭೆನ ಅವಕಾಶ ಕೊಡ್ದು ಎಡ್ಡ ಬೇಲೆ ಮನ್ಪುನಂಚಿನ ಶಕ್ತಿ ಪರಮಾತ್ಮ ನಿಕ್ಲೆ ಕೊರಡೆ ಪಣ್ಣೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರೆಗ್ಲ ಎನ್ನ ಉಡಲ್ ಇಂಜಿನ ಸೊಲ್ಮೇಲಿನ ಸಂದಾದೆ ಎನ್ನ ಪಾತೆರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ.